ಅವಶ್ಯಕತೆ ಇದೆಯೋ ಇಲ್ವೋ ಅದು ನಂತರದ ವಿಚಾರ. ಆದರೆ ಆ ಮಹಾನ್ ಚೇತನದ ಹೆಸರನ್ನು ದಾರಿಯಲ್ಲಿ ಹೋಗೋರು ಬರೋರು ಎತ್ಕೊಂಡು ಅದನ್ನು ರಾಜಕೀಯಕ್ಕೋಸ್ಕರ ಉಪಯೋಗ ಮಾಡುವುದನ್ನು ನಾವು ಹಿಂದೂ ಮಹಾಸಭಾ ಅದನ್ನು ಖಂಡಿಸ್ತೇವೆ. ಇವತ್ತು ನಾನು ಸ್ಪಷ್ಟವಾಗಿ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಹಿಂದೂ ಮಹಾಸಭಾ ಒಂದು ಹಿಂದೂ ರಾಜಕೀಯ ಪಕ್ಷ. ಇವತ್ತು ಸಾವರ್ಕರ್ ವಿಚಾರದಲ್ಲಿ SDPI ಅನ್ನುವಂಥ ಒಂದು ಪಕ್ಷ ಅದಕ್ಕೆ ವಿರೋಧ ಮಾಡಿದಾಗ ಅಲ್ಲಿ ವಿರೋಧ ಕಂಡುಬಂತು. ನಾವು ಅದನ್ನು ಸ್ವಾಗತ ಮಾಡ್ತೇವೆ, ಯಾಕಂದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರವನ್ನು ಅದಕ್ಕೆ ಅಡ್ಡಿಪಡಿಸಿದಾಗ ಹೋರಾಟ ಮಾಡುವಂಥದ್ದೇ. ಆದರೆ ಅದನ್ನು ಇವತ್ತು ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತ ನಾವು ಸರಿಯಾಗಿ ಒಂದು ಪರಿಶೀಲನೆ ಮಾಡಿದರೆ, ಇದು ಸಾವರ್ಕರ್ ಮೇಲೆ ಇರೋ ಪ್ರೀತಿಯಿಂದ ಮಾಡ್ತಾ ಇರುವಂಥದ್ದಲ್ಲ. ಇದು ನಾವು ಗಮನಿಸಿ ನೋಡಬೇಕಾಗ್ತದೆ. ಈ ದೇಶದಲ್ಲಿ ಜಾತ್ಯತೀತ ಪಕ್ಷ ಅಂತ ಹೇಳಿದರೆ ಕಾಂಗ್ರೆಸ್, ಇನ್ನೊಂದು ಜಾತ್ಯತೀತ ಪಕ್ಷ ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ. ಈಗ ಪ್ರತಿಭಟನೆ ಈ ಸಮಸ್ಯೆ ಎಲ್ಲ ಪ್ರಾರಂಭ ಮಾಡಿದ್ಯಾರು? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ. ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಪ್ರಾರಂಭ ಎಲ್ಲಿಂದ ಆಯಿತು ಅನ್ನೋದನ್ನು ನಾವೆಲ್ಲ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ನನ್ನ ಹಿಂದೂ ಕಾರ್ಯಕರ್ತರ ಹತ್ರ ನಾನು ಇದನ್ನು ಹೇಳ್ತಾ ಇದ್ದೇನೆ. ನೀವು ಯಾವುದೇ ರಾಜಕೀಯ ಒಂದು ದೊಂಬರಾಟಕ್ಕೆ ಹಿಂದೂ ಕಾರ್ಯಕರ್ತರು ಬಲಿಯಾಗಬಾರ್ದು. ಈ SDPI ಅಂತ ಒಂದು ಪಕ್ಷವನ್ನು ಹುಟ್ಟುಹಾಕಿದವರು ಯಾರು? ಇದಕ್ಕೆ ಕಾರಣಕರ್ತರು ಯಾರು? ಇವತ್ತು ಅದರ ಜೊತೆ ಅಧಿಕಾರವನ್ನು ಹಂಚಿಕೊಳ್ಳುವಂಥ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಪ್ರತಿಭಟನೆ ಮಾಡ್ತದೆ ಅಂತ ಹೇಳಿದರೆ ಇದು ನಾವು ಇದಕ್ಕೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಹಿಂದೂ ಮಹಾಸಭಾವನ್ನು ವ್ಯವಸ್ಥಿತವಾಗಿ ಮುಗಿಸುವಂಥ ಷಡ್ಯಂತ್ರದಲ್ಲಿ ನೀವು ನಮ್ಮ ನಾಯಕರ ಹೆಸರನ್ನು ಹೇಳುವಂಥದ್ದು ಇದನ್ನು ನಾವು ಖಂಡಿಸ್ತೇವೆ. ಸಾವರ್ಕರ್ ಅವರು ಹಿಂದೂ ಮಹಾಸಭಾದ ನಾಯಕರು. ಆದ್ದರಿಂದ ನಿಮಗೆ ಹಿಂದೂ ಮಹಾಸಭಾ ಬೇಡವಾದರೆ ಸಾವರ್ಕರ್ ಯಾಕೆ ಬೇಕು ನಿಮಗೆ? ಪ್ರತಿಯೊಂದು ಹಂತದಲ್ಲೂ ಹಿಂದೂ ಮಹಾಸಭಾವನ್ನು ಮುಗಿಸುವಂಥ ಷಡ್ಯಂತ್ರ ಮಾಡುವ ನೀವು ಇವತ್ತು ಸಾವರ್ಕರ್ ಹೆಸರು ಹೇಳಿದೆ. ನೀವು ಗೋಡ್ಸೆ ವಿಚಾರವನ್ನು ನೀವು ಒಪ್ಕೊಳ್ಳೋದಿಲ್ಲ. ಹಾಗಾದರೆ ಸಾವರ್ಕರನ್ನು ಯಾವ ರೀತಿ? ಇವತ್ತು ಮೊನ್ನೆ ನಾನು ಸಿದ್ದರಾಮಯ್ಯ ಅವರು ಏನೊಂದು ಮಾತು ಹೇಳಿದರು, ನಮ್ಮಲ್ಲಿ ಗಾಂಧಿ ಇದ್ದಾರೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ, ನಿಮ್ಮಲ್ಲಿ ಯಾರಿದ್ದಾರೆ ಅಂತ ಹೇಳಬೇಕಾದ್ರೆ ಧೈರ್ಯದಲ್ಲಿ ಎದೆ ತಟ್ಟು ಹೇಳುವಂತಹ ನಾವು ಹಿಂದೂ ಮಹಾಸಭಾದಿಂದ ಹುಟ್ಟಿರುವಂಥದ್ದು ಈ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ಅವರಿಗೆ ನಾಚಿಕೆ ಆಗೋದಿದ್ರೆ ಹಿಂದೂ ಮಹಾಸಭಾದ ನಾಯಕರ ಹೆಸರು ಯಾಕೆ ಬೇಕು ನಿಮಗೆ? ಸಾವರ್ಕರ್ ಅವರು ಹಿಂದೂ ಮಹಾಸಭಾದ ಒಬ್ಬ ನಾಯಕರಿಂದ ಜನಸಂಘ ಹುಟ್ಟಿರುವಂಥದ್ದು, ಜನಸಂಘವನ್ನು ತಿರಸ್ಕಾರ ಮಾಡಿದಂಥ ಸಾವರ್ಕರ್ ಅವರು. ಯಾಕಂತೇಳಿ ಹಿಂದೂ ಮಹಾಸಭಾ ಒಂದು ಹಿಂದೂ ರಾಜಕೀಯ ಪಕ್ಷ. ನೀವು ಜನಸಂಘ ಪ್ರಾರಂಭ ಮಾಡಿದಾಗ ಅದು ಜಾತ್ಯತೀತ ಪಕ್ಷ ಮಾಡಿದ್ದೀರಿ. ಈ ದೇಶದಲ್ಲಿ 2 ಜಾತ್ಯತೀತ ಪಕ್ಷದ ಅವಶ್ಯಕತೆ ಏನು ಅಂತ ಸಾವರ್ಕರ್ ಅವತ್ತಿನ ದಿವಸಕ್ಕೆ ಕೇಳ್ತಾರೆ. ಜನಸಂಘದ ಮುಂದುವರಿದ ಭಾಗವಾಗಿ ಇವತ್ತು ಭಾರತೀಯತೀತ ಪಕ್ಷ. ನಿಮ್ಮಲ್ಲೂ ಮುಸಲ್ಮಾನರಿಲ್ವೇ? ಅವ್ರಿಗೆ ಬೇಕಿರುವಂಥ ಎಲ್ಲ ಪ್ರಕೋಷ್ಠಗಳು ಅತಿ ಇದೆಲ್ಲ ಮಾಡಿದ್ದೀರಿ. ನೀವು ಹಿಂದೂಗಳ ಪರವಾಗಿ ಮಾತಾಡ್ತೀರಿ. ಇವತ್ತು ನೀವು ಬೊಬ್ಬೆ ಹಾಕ್ತೀರಿ ಸಾವರ್ಕರ್ ಅಂತ ಹೇಳಿ. ನೀವು ಅಧಿಕಾರದಲ್ಲಿ ಇಲ್ಲದಿದ್ದಾಗ ನೀವೇನು ಹೇಳಿದ್ರಿ? SDPI ಅನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರಿ. ಇವತ್ತು ಕೇಂದ್ರದಲ್ಲಿ ಪೂರ್ಣ ಬಹುಮತದ ಸರ್ಕಾರ ನಿಮ್ಮದಿದೆ, ರಾಜ್ಯದಲ್ಲಿ ಸರ್ಕಾರ ಇದೆ. ನಿಮ್ಮ ಈ ನಕಲಿ ಹಿಂದುತ್ವ ಡೋಂಗಿ ರಾಜಕಾರಣವನ್ನು ಜನ ಗಮನಿಸ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ನೀವು? ಇವತ್ತು ನೀವು ಗಲ್ಲಿಗಳಲ್ಲಿ ಸಾವರ್ಕರ್ ಹೆಸರು ಪ್ರತಿಭಟನೆ. ಒಂದು ವಿಚಾರ ಸ್ಪಷ್ಟ ಇದೆ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿದಂಥ ಯಡಿಯೂರಪ್ಪರು ಪಕ್ಷ ಬಿಟ್ಟು ಹೋಗಿದ್ದಾರೆ. ಅವರು ಕಷ್ಟಪಟ್ಟು ಪಕ್ಷ ಕಟ್ಟಿದ್ರು, ಕಾರ್ಯಕರ್ತರನ್ನು ಒಟ್ಟು ಮಾಡಿದ್ರು, ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಇವತ್ತು ಪಕ್ಷ ಬಿಟ್ಟು ಹೋಗಿದ್ದಾರೆ. ಇವತ್ತು ಈ ಕ್ಷಣ ಚುನಾವಣೆ ನಡೆದರೂ ಕೂಡ 10 ಸೀಟು ಗೆಲ್ಲೋ ಯೋಗ್ಯತೆ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಇದು ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರೋ ಷಡ್ಯಂತ್ರ. ಇದು SDPI ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಳ ಒಪ್ಪಂದದ ಒಂದು ಕಾರ್ಯಕ್ರಮ. ಮೊನ್ನೆ ನಡೆದಂಥ ಗಲಭೆ ಅಂತ ಹಿಂದೂ ಮಹಾಸಭಾ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತದೆ. ನಾವು ಸಾವರ್ಕರನ್ನು ಯಾವುದೇ ಕಾರಣಕ್ಕೆ ಬಿಟ್ಟುಕೊಟ್ಟಿಲ್ಲ. ಪ್ರಭು ಶ್ರೀರಾಮನ ವಿಚಾರವನ್ನು ಕೂಡ ನಾವು ರಾಜಕೀಯ ಮಾಡಲಿಲ್ಲ, ಅದರ ವಕಾಲದ್ದಾರು ನಾವು. ಇದೆಲ್ಲ ನಾವು ಹಿಂದೆನೂ ಹೇಳಿದ್ದೇವೆ. ಕಾಂಗ್ರೆಸ್ ಮತ್ತು ಭಾಜಪ ಒಂದೇ ನಾಣ್ಯದ 2 ಮುಖಗಳು. ಜಾತ್ಯತೀತ ಪಕ್ಷಗಳಿಗೆ ಹಿಂದುತ್ವದ ವಿಚಾರವನ್ನು ಹೇಗೆ ಮಾತಾಡ್ತಾರೆ? ಅಧಿಕಾರ ಈಗ ಅವರಲ್ಲಿ ಪೂರ್ಣ ಪ್ರಮಾಣದಿದೆ. ಬ್ಯಾನ್ ಮಾಡಿ ನಿಮಗೆ ತಾಕತ್ತಿದೆ. ನಿಮ್ಮ ಗಂಡಸ್ತನ ತೋರಿಸಿ. ಗೋ ಹತ್ಯೆ ನಿಷೇಧ ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ. ಹೊಸ ಕಾನೂನು ತರ್ತೀರಿ, ನ್ಯೂನತೆಗಳನ್ನು ಅಂಗಹೂನ ಮಾಡುವಂಥದ್ದು, 13 ವರ್ಷದ ಗೋವುಗಳು. ಇದೆಲ್ಲ ಕಾಂಗ್ರೆಸ್ನದು ಇನ್ನೊಂದು ಮುಖ ಅಷ್ಟೇ. ಆದ್ದರಿಂದ ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಇದೊಂದು ರಾಜಕೀಯ ದೊಂಬರಾಟ. ಬರುವಂಥ ಚುನಾವಣೆಯನ್ನು ಮನಸ್ಸಲ್ಲಿಟ್ಟುಕೊಂಡೇ ಅವರು ಗೊತ್ತಿದೆ ಹಿಂದೂಗಳನ್ನು ವಿರೋಧ ಕಟ್ಟಿಕೊಂಡು ಕಾಂಗ್ರೆಸ್ನ ಸ್ಥಿತಿ ಇದೆ. ಅದಕ್ಕಿಂತ ಹೀನಾಯವಾದ ಸ್ಥಿತಿ ಭಾರತೀಯ ಜನತಾ ಠೇವಣಿ ಕಳೆದುಕೊಳ್ಳುವಂಥ ಸ್ಥಿತಿ ಬರ್ತದೆ ಹಿಂದೂಗಳ ವಿಚಾರದಲ್ಲಿ ನೀವು ನಾಟಕ ಮಾಡಿದರೆ.
ಆದ್ದರಿಂದ ಇವತ್ತು ಹಿಂದೂ ಮಹಾಸಭಾ ಅಧಿಕಾರಕ್ಕೆ ಬರುವಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಖಂಡಿತವಾಗಿ ಬರುವಂಥ ದಿನಗಳ ಅಧಿಕಾರಕ್ಕೆ ಬಂದೇ ಬರ್ತದೆ. ಹಿಂದುತ್ವದ ಉಳಿವಿಗೋಸ್ಕರ ಈ ದೇಶದಲ್ಲಿರುವಂಥ ಒಂದೇ ಒಂದು ಹಿಂದೂ ರಾಜಕೀಯ ಪಕ್ಷ ಹಿಂದೂ ಮಹಾಸಭಾ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ